ಕಲರ್ ಪೂರ ಎಲ್ಲ ನೋಡಿ. ಲಿಶಾ ಅಲ್ಲಿಗೆ ಹೋದ್ಲು ನೋಡಿ ಓಡಿಕೊಂಡು. ಎಂತಂದ್ರೆ ಫ್ರೆಂಡ್ಸ್, ಮೊನ್ನೆಯಿಂದ ಲಿಶಾನದ್ದೇ ವಿಡಿಯೋ ಎಲ್ಲ ಹಾಕ್ತಿದ್ದೇನಲ್ವಾ. ಅವಳು ಎಷ್ಟು ಎಂಜಾಯ್ ಮಾಡ್ತಾಳೆ, ಎಷ್ಟು ಉಪದ್ರ ಮಾಡ್ತಾಳೆ ಎಲ್ಲ ನಿಮ್ಮ ಜೊತೆ ಶೇರ್. ಇವತ್ತಿನ ವಿಡಿಯೋದಲ್ಲಿ ಸಹ ಹಾಗೆ ಫ್ರೆಂಡ್ಸ್, ನಾನು ಲಿಶಾ ದನಗಳೊಟ್ಟಿಗೆ ಕರುಗಳುಂಟಲ್ಲ, ಪೂರ್ಣಿಮಾ ಮತ್ತು ಕಾಪಿಲೆ ಅಂತ ಅದರ ಹೆಸರು. ಒಂದೇ ದಿವಸ ಹುಟ್ಟಿದ್ದದು. ಒಂದು ರಾತ್ರಿ, ಮತ್ತೊಂದು ಬೆಳಿಗ್ಗೆ. ರಾತ್ರಿ ಅಂದರೆ ಮಿಡ್ ನೈಟ್ ಅಂತ ಹೇಳ್ತೇವಲ್ಲ, ಆ ಟೈಮಲ್ಲಿ. ಮತ್ತೊಂದು ಬೆಳಿಗ್ಗೆ ಹುಟ್ಟಿದ್ದು. ಒಂದೇ ದಿವಸ ಹುಟ್ಟಿದ್ದವರು. ಹಾಗಾಗಿ ಅಕ್ಕ ತಂಗಿಯವರು ಟ್ವಿನ್ಸ್ ಆದರೆ ಬೇರೆ ಬೇರೆ ಅಮ್ಮನವರ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಹಾಗೆ ಅವರ ಜೊತೆ ಇವತ್ತು ಯಾವ ರೀತಿ ಅವಳಿಗೆ ಅಲ್ಲಿ ಇರಬೇಕು ಅಂತ ಆಸೆ. ಈಗೆಂತಂದರೆ ಲಿಶಾನಿಗೆ ಅಲ್ಲಿ ಹೂ ಉಂಟು ನೋಡಿ, ಅಲ್ಲಿಂದ ನಾನು ಹೂ ತೆಗೆದುಕೊಳ್ಬೇಕಂತೆ. ನೋಡಿ ಹೂ ಕೊಯ್ದೆ, ಪೂಪಿ ಅಂತ ಎಷ್ಟು ಖುಷಿ ಉಂಟು ನೋಡಿ ಅವಳಿ. ನೋಡಿ ಡ್ಯಾನ್ಸ್ ಮಾಡೋದು ನೋಡಿ, ಡ್ಯಾನ್ಸ್ ಎಂಗ್ಲ ಬಾಬಾ ಡ್ಯಾನ್ಸ್ ಮನ್ಪೇರು. ಹಾಗೆ ಇವತ್ತು ಸಹ ವಿಡಿಯೋನ ಶೇರ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಎಂತಂದರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದು ಮೊದಲಿನ ಬಾರಿ ನಾನು ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಬೆಲ್ ಬಟನ್ ಉಂಟಲ್ವ, ಅದನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಬಿಟ್ಟರೆ ನಿಮಗೆ ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ಬರೋದಿಲ್ಲ. ಹಾಗಾಗಿ ಹೇಳ್ತಿದ್ದೇನೆ, ಪ್ಲೀಸ್ ಸಬ್ಸ್ಕ್ರೈಬ್ ಬಟನಲ್ಲಿ ಆಲ್ ಅಂತ ಕ್ಲಿಕ್ ಕೊಡಿ. ಇದರಿಂದ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಫ್ರೆಂಡ್ಸ್. ಮಂಪ್ಲೆ ಇರ್ದಾದ ಅನ್ಪುನಿ ಚಪಾತಿಯ ಮಂಪು ಜರುಕ ಲೈಟ್ಡಾ ನೋಡಿ ಚಪಾತಿ ಮಾಡೋದು ನಮ್ಮ ಮಗಳು. ನಿಮಗೆಲ್ಲ ಯಾರು ಚಪಾತಿ ಮಾಡೋದು? ನನಗೆ ನನ್ನ ಮಗಳು ಚಪಾತಿ ಮಾಡಿ ಕೊಡೋದು. ಇವಳು ನನ್ನ ಮುದ್ದಿ ಆಂಡೆ. ನೋಡಿ ಹಾಯ್ ಆಂಡೆ ತಪ್ಪ ಚಪಾತಿ ಅಂಡ ಹಿಂಗ್ ಕಲ್ಪ ಬೋಡು ಬೇಗ ಬೋಡು ಹಿಂಗ್ ಕಲ್ಪ ಬೆಚ್ಚ ಅನ್ಪೇರೆ ಬಿಟ್ಟ. ರಿಷಾ ತಿಂತಾಳೆ ಆಯ್ತಾ? ಆಮು ರಿಷಾ ಗುಡ್ಡು ಅತೆಪ್ಪು. ಆಮು ತಿನ್ನೆ ಆಮು ಅಪ್ಪಿ ತಿನ್ನೆ. ಕಜಿಪ್ಪು ಉಂಟು. ಇಡ್ಡೆಂಡ ಕಜಿಪ್ಪು. ಅಪ್ಪಿ ತಿನ್ನೆ ಚಪಾತಿ ತಿನ್ನೆ ಪೊತ್ತುಜಿ. ಹಲ್ಲುಜ್ಜಿಲ್ಕೆ ಬಂದದಾಯ್ತು ಇವಳನ್ನು ನೋಡಿ. ಪೇಸ್ಟನ್ನೆಲ್ಲ ತಿಂದು ಈಗ ಬೇಕಂತೆ. ಕೂಲ್ ದೆಕ್ಕಲ ಓಂಡು ಪೇಸ್ಟ್ ಏನು ಕೊರ್ನ ಆತೆ ಕೊಪ್ಪುನ್ ತಿಂಜಿಜ್ಜಿ. ಮನೆಯಲ್ಲೆಲ್ಲ ಒರಸೆಲ್ಲ ಆಯಿತು. ಹಲ್ಲುಜ್ಜಿ ಚಾ ಕುಡಿಯೋದು. ಎಂಚ ಕೊಲ್ದೆಕ್ಕು ನೀವಲ್ಲೇ ಪಂದು ಕೊಲ್ಲೆ ಅಮ್ಮಗ. ಅಮ್ಮ ಪಂದು ಕೊರ್ಲೆ ಎಂಚ ಕೊಲ್ದೆಕ್ಕು ನಿಂದು ಅಂಚನ ಕುಲ್ದೆಕ್ಕುನೆ. ಹಲ್ಲುಜ್ಜೋಳನ್ನು ನೋಡಿ ಒಮ್ಮೆ. ನಮ್ಮ ಮನೆಯ ಹಲ್ಲುಜ್ಜುವ ಮಗು ಚಂದ ಹಲ್ಲುಜ್ಜುತ್ತಾಳೆ ದಿಶು. ಅತ್ತೆಪ್ಪು ಬರೀ ದುಃಖ ನಾನು ಪೇಸ್ಟ್ ಹಾಕಿ ಕೊಡ್ಲಿಲ್ಲ ಅಂತ. ಎಂತ 2 ಸಲ ಕೊಟ್ಟೆ ಎಂತ ತಿನ್ನುವುದು ಹಾಗೆ ಸಹ. ಚಪ್ಪಲ್ ಹಾಕಿ ಮೇಡಮ್ ಹೊರಡ್ತಾ ಇದ್ದಾರೆ. ಮೇಡಮ್ ದೂರ. ಏನಾರು ಪೂಜಿ ಪೋ ಏನಾರು ಪೂಜಿ ಏನಾರು ಪೂಜಿ ಪೋ ಎಂಬಾರು ಪೂಜಿ ಕೂಲ್ ದೆಕ್ಕ್ಯಾರ ಇರು
ಇರ್ ಕೂಲ್ದೆ ಕೀಚರ್ ಮರ್ಬುಜಿ ಕೂಲ್ ದೆಕ್ಕೋರ್ಚಾ ಈಗ ಹೊತ್ತಿಗೆ ಬತ್ತು ನಾನು ಕೂಲ್ ದೆಕ್ಕುನೆ ಬರ್ಚಾ ಮರ್ಬುಜಿ ಇರ್ಬೋಲೆ ಯಾಂದಾಯೇ ಮರ್ಬುಜಿ ನೋಡಿ ಲೀಶ ಕೂಗುದು ಕಣ್ಣಲ್ಲಿ ನೀರು ಬರದೆ ಕಣ್ಣಲ್ಲಿ ನೀರು ಬರದೆ ಕೂಗುವವರನ್ನು ನೋಡಿದೀರಾ? ನೋಡಿ ಇಲ್ಲಿ ನೋಡಿ. ಇವಳಿಗೆ ಕೋಪ ಬಂದ್ರೆ ನನಗೆ ಸಮ ಬೀಳ್ತದೆ ಆಯ್ತಾ. ನಾವು ಪೆಟ್ಟುಕೊಡ್ಬೇಕು ಅಂತ ಹೇಳಿ ಇವಳೇ ನನಗೆ ಸಮ ಕೊಡ್ತಾಳೆ. ವಾ ಯಾಂಬಪ್ಪುಜಿ ಯಾಂಬಪ್ಪುಜಿ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಗ್ಗ ಜಗ್ಗಾಟ ನಮ್ದು. ಎನ್ನ ಶರ್ಟ್ ತುಂಬೆ ಉದ್ದಾದ ನಾನು ಇನ್ನು ಇಪ್ಪೊರ್ಚಿ ಮಾತು ನೋಡಿ. ನಾನಿಂದ ಇದ್ರೆ ಸಾಕು ಅಲ್ಲಿ ದೊಡ್ಡ ಜನ ಹೋಗುದು. ಬೆಳಗಿನದೆಲ್ಲ ಕೆಲಸ ಆಯ್ತು, ಇನ್ನು ಚಹಾ ಕುಡಿದ್ರೆ ಆಯ್ತು, ಬೆತ್ತೆಲ್ಲ ಆಯ್ತು. ದಾದ ಪೆಜ್ಜಿನಿ ದಾದ ಪೋಯಿ ಹೇಗುಂಟು ನೋಡಿ ನಮ್ಮದಕ್ಕೆ. ಇವಳಿಗೊಂದು ಎಷ್ಟು ಸಲ ಇಲ್ಲಿಗೆ ಬಂದರೂ ಸಾಕಾಗುದಿಲ್ಲ ಕರುಗಳ ಹತ್ರ. ಕನಸು ಹೇಗೆ ನೋಡ್ತಂಡು ನೋಡಿ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಅಲ್ಲ ಪತ್ತೋಡಿಗೆ ಆಪೇದಿಲ್ಲ. ಗುಡ್ ಮಾರ್ನಿಂಗ್. ಓ ಮುಜ್ಜು ಪೂರ್ಣಿಮಾ ಮುಜ್ಜು ಕಪಿಲೆ ಇರ್ಪತ್ತಲೆ ಪಾಪ ಇಲ್ಲ ನೋಡಿ. ನಾನು ಬತ್ತೆ ಅಲ್ಲಿ ಚಿಚ್ಚಿ ಉಂಟಂತ ಆಯ್ತಾ. ಚಿಚ್ಚಿ ಚಿಚ್ಚಿ ಯಾ ಬತ್ತೀನಿ ಅತ್ತೆ ನಾನು ಬತ್ತೀನಿ ಬೆಟ್ಕೊರ್ಬೇಕಲ್ಲ ಮಂಚಪುರಾನ್ ಪೆರಿಜಿ ನೋಡಿ ಬಲ ನೋಡಿ ಲೀಶಾ ಇಲ್ಲ. ಮೊನ್ನೊಂದು ದಿವಸ ಕಟ್ಟಿದ್ದೇನೆ, ಅವಳು ಬಿಚ್ಚಿಸಿಕೊಂಡು ಬಂದಿದ್ದಾಳೆ ನನ್ನೊಟ್ಟಿಗೆ. ಇವತ್ತು ಕಟ್ಟಬೇಕೀಗ. ನಿನ್ನ ಈಗ ಕಟ್ಟಾಡ್ಬೇಕು ಮೂಳಿಪ್ಪು ಪೆತ್ತ ಕಪಿಲೆ ಪೂರ್ಣಿಮಾನೊಟ್ಟಿಗೆ ಇಲ್ಲ ಲೀಶಾ ಅಲ್ಲ. ಇವಳನ್ನೊಮ್ಮೆ ನೋಡಿ ಇವಳು ಮಾಡೋದು ನೋಡಿ. ಜೋ ಜೋಯಿ ನಮ್ಮದೇ ತಗೋಯ್ ಬಾಬನ ಅಂಬಂದೇ ತಗೋಯ್ ನಮ್ಮ ದೂರ ಬಾ 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 ಬಾ. ಇಂಚು ಬಲೆ ಮೊಟ್ಟು ಮೊಟ್ಟು ಇಂಚು ಬಲೆ ಈಗ ಪೋಡಿ ಅಪ್ಪಜ ಇಂಚು ಬಲೆ ಇರಂಚ ಮುಟ್ಟುನ ಈಗ ಪೋಡಿ ಅಪ್ಪ. ನಾನು ಇದಾದ್ರೆ ಅಷ್ಟು ಹೆದರುದಿಲ್ಲ, ಇದು ಸ್ವಲ್ಪ ಜಾಸ್ತಿ ಹೆದರ್ತದೆ. ಇದನ್ನು ಪೂರ್ಣಿಮಾ ಸ್ವಲ್ಪ ಹೆದರ್ತಾಳೆ, ಕಪಿಲೆ ಹೆದರುದಿಲ್ಲ. ಏಯ್ ಯಾವ ಪೋಯಿ ಅಪ್ಪಿ ತಿನ್ರಜ್ಜ ಚಪಾತಿ ತಿನ್ರಜ್ಜ ಕೇಳ್ತದ ಅಬ್ಬಾ ಹಬ್ಬ ಆಮ್ ತಿನ್ರಜ್ಜ ಪೋಯಿ. ಅವು ಈಗ ಪೋಡಿಗೆ ಅಪ್ಪನಾರೆ ಅರೆ ಬಾಬಾ ಪೋಡಿ ಅಪ್ಪನ ಇರಂಬಲ್ಲಿ ಬೇರೆ ಮುಟ್ಲೆ ಅರೆ ಪೋಡಿ ಅಪ್ಪನವೇ. ಬಾಯ್ ಬಕ್ಕ ಬರ್ಪ ಹೊರಟ ದಿನ ಹೋಗುದು. ತಲೆಗೆ ಎಣ್ಣೆ ಹಾಕುವ ಕೂಗುವವರನ್ನು ಎಲ್ಲಿಯಾದ್ರೂ ನೋಡಿದ್ದೀರಾ? ನಡಿ ನಡಿ ಲೀಶಾ ಮಲಗಿದ್ಲು ಆಯ್ತಾ. ಇವತ್ತು ಸ್ವಲ್ಪ ಬೇಗ ಮಲಗಿದ್ದವಳು, ಬೇಗ ಇದ್ದಾಳೆ 6 ಗಂಟೆಗೆ. ಹಾಗಾಗಿ ಈಗ ಮಲಗಿದೆ. ಇನ್ನು ಹೇಳುವಾಗ ನಂದು ಪದಾರ್ಥ ಎಲ್ಲ ಆಗಬೇಕು. ನಾನು ನೋಡಿ ಇಲ್ಲಿ ಬೀಟ್ರೂಟ್ ಕಟ್ ಮಾಡಿ ಆಯಿತು. ಬೀಟ್ರೂಟ್ ಮತ್ತು ಅಲಸಂದೆ ಬೀಜ ನೀರಲ್ಲಿ ಹಾಕಿದ್ದೆ.
ಅದು ಗಸಿ ಮಾಡುವ ಅಂತ. ಚಪಾತಿ ಸಹ ಉಂಟಲ್ವ, ಹಾಗಾಗಿ ಗ್ರೇವಿಗೆ ಒಳ್ಳೇದಾಗ್ತದೆ ಅಂತ ಇದನ್ನೀಗ ಮಾಡ್ತೇನೆ. ಇಲ್ಲಿಗೆ ನಾನು ಒಗ್ಗರಣೆಗೆ ಇಟ್ಟಿದ್ದೇನೆ, ಕುಕ್ಕರಲ್ಲಿ ಮಾಡ್ತಿದ್ದೇನೆ. ನಾನು ಫಸ್ಟ್ ಒಗ್ಗರಣೆ ಕೊಟ್ಟು ಮತ್ತೆ ಬೇಯಿಸ್ಲಿಕ್ಕೆ ಇದರಲ್ಲಿ ಇಡೋದು, ಇಲ್ಲಾಂದರೆ ಮತ್ತೆ ಬೇಯಿಸಿ ಆದಮೇಲೆ ಮತ್ತೆ ಒಗ್ಗರಣೆ ಕೊಡಬೇಕಲ್ಲ. ಹಾಗಾಗಿ ಈಗ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೇನೆ. ಅದೆಲ್ಲ ಬಿಸಿ ಆದಮೇಲೆ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಮಾಡಿದ್ರೆ ನಮಗೆ ಪದಾರ್ಥ ಆದಮೇಲೆ ಎಂಥ ಕೆಲಸ ಇರೋದಿಲ್ಲ, ಮೊದಲೇ ನಾವು ಒಗ್ಗರಣೆ ಎಲ್ಲ ಹಾಕಿಡ್ತೇವಲ್ಲ. ಹಾಗಾಗಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿಕೊಂಡೆ. ಅದೆಲ್ಲ ಸ್ವಲ್ಪ ಅಂದರೆ ಹೆಚ್ಚು ಫ್ರೈ ಆಗಬೇಕಂತ ಏನಿಲ್ಲ, ಯಾಕಂದರೆ ನಾವು ಮತ್ತೆ ಇದನ್ನೊಟ್ಟಿಗೆ ಬೇಯಿಸಲ್ವ. ಹಾಗಾಗಿ ಸ್ವಲ್ಪ ಒಗ್ಗರಣೆಗೆ ಹಾಕಿದಾಗೆ ಮಾಡಿದ್ದು. ಮತ್ತು ಈಗ ನಾನಿಲ್ಲಿ ಬೀಟ್ರೋಟು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕಿಕೊಂಡೆ. ಮತ್ತು ಅಲಸಂದೆ ಬೀಜವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು. ನಾನಿಲ್ಲಿ ಒಂದು 4 ವಿಷಲ್ ಹಾಕಿಸಿದೆ. ಮತ್ತೆಂತಂದರೆ ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡಿದೆ. ನಂದು ಪದಾರ್ಥ ಆಗುವಾಗ ಇಲ್ಲಿ ನೋಡಿ ಎಲ್ಲ ಮಾಮೂಲಿ ಮಸಾಲೆ ಅಂತ ಎಕ್ಸ್ಟ್ರಾ ಅಂತ ಹಾಕಲಿಲ್ಲ. ನಂದು ಪದಾರ್ಥ ಆಗಲಿಕ್ಕೆ ಪುರ್ಸೋತಿರಲಿಲ್ಲ. ಲಿಶನ್ಗೆ ಎದ್ದು ಸಾಗಿದೆ ಆಯಿತಾ, ಅಷ್ಟು ಬೇಗ ಎದ್ದಿದ್ದಾಳೆ. ಈಗ ಮುಚ್ಚಲು ನೋಡಿ, ಇದು ಇಲ್ಲಿಗೆ ವಿಸಿಲ್ ಹಾಕಿ ಚೆಂದ ರೆಡಿಯಾಗಿದೆ. 4 ವಿಸಿಲ್ ಹಾಕಿಸಿದೆ, ಯಾಕಂದರೆ ಅಲಸಂಡೆ ಬೀಜಕ್ಕೆ ಬೇಕಾಗಿ ಹಾಕಿಸಿದೆ. ನೋಡಿ ಚೆಂದ ಬೆಂದಿದೆ. ಮಸಾಲೆ ಕೂಡ ರೆಡಿಯಾಗಿದೆ. ಮಸಾಲೆಯನ್ನು ಇದಕ್ಕೆ ಹಾಕಿ ಮತ್ತೊಮ್ಮೆ ಕುದಿಸುವ. ಹಾಯ್, ನನಗಿನ್ನು ಪಾತ್ರೆ ತೊಳೆಯಲಿಕ್ಕುಂಟು. ಬೆಳಿಗ್ಗೆದೊಮ್ಮೆ ರಾತ್ರಿ ಎಲ್ಲ ತೊಳೆದಿರ್ತೇನೆ, ಮತ್ತು ಬೆಳಿಗ್ಗೆದ್ದು ಮತ್ತೆ ಆಗ್ತದೆ ನೋಡಿ. ಮತ್ತೆ ಇಷ್ಟ ಆಯಿತು, ಈಗೆಲ್ಲ ಅಡುಗೆಲ್ಲ ಆಯ್ತಲ್ಲ, ಈಗಲೇ ಪಾತ್ರೆ ತೊಳೆದು ಇಡೋದು. ಇಟ್ಟು ಬೇಗ ಇದ್ದಿದ್ದಾಳೆ ಇವತ್ತು. ಇನ್ನು ಅವಳಿಗೆ ಇಲ್ಲಿಂದ ಗ್ಲಾಸ್ ಎಲ್ಲ ಕೊಡಬೇಕು ಪದ್ರ. ನೋಡಿ ಮೇಡಮನ್ನು ಎದ್ದು ಈಚೆ ಬಂದಿದ್ದಾಳೆ. ಅಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಕಾಣ್ತಾ ಇದ್ದಾರೆ ಅವಳಿಗೆ, ಅದಕ್ಕೆ ಭಾರಿ ಖುಷಿ. ನಿಶು ಏರವು ಗೌರಿನ ಚಿಚ್ಚಿ ಅವೇರಲ್ಪ ಕಣಕ್ಲ ಅಕ್ಕ ಒಳ್ಳೆರು ಅಕ್ಕ ಹೆಂಗ ತೋಜ್ಜರು. ಉಬ್ಬವು ಅಂಬಾಗ दादन पुनी के भी पूरा मुट्टे रे बाबा बुब्बा बुजा ಅದು ಚುಯಿ ಮಾಡಿದಂತೆ. ಅಂಬ ಬಾಬಾ ಚಾಮಿ ಮಂಪುಲೆ ಅಂಬಾಗ ಚಾಮಿ ಅಂಪುಲೆ ಚಾಮಿ ಚಾಮಿ ಇರೇ ಬೋಡೆ ಬಾಬಾ ಅಕ್ಲೆ ಬೋಡ್ಚಾ ಅಣ್ಣ ಬೋಡ್ಗೆ ಅಣ್ಣ ಬೋಡ್ಗೆ ನಾನು ಮುಳು ಬುಕ ಇದ್ರಲ್ಲಿ ಈ ಹಗ್ಗದಲ್ಲಿ ಇವಳನ್ನು ಕಟ್ಟಿ ಹಾಕು. ನಾನು ಮುಳು ಕಟ್ಟದಾಡ ನಾನು ಜೋಯ್ಪ ಚೆಕ್ ಬುಬ್ಬ ಪೂಜಾ ದಾನಿ ಚಾ ಪುಚ್ಚೆ ನನ್ನ ಪೋ ಹಾಕಲ್ಲ ನಡು ಟೀ ಉಂಟೋನು दादप्प बाबा टोशो पेर उंडुने पेरिति कापीले
ಪತ್ತೋಳಿ ಬಾಬಾ ಎಂಕಲ್ ನಿಖಲ್ ಆಗ್ತ ನಿಖಲ್ ಆಗ್ತ ಬಾಬಾ ಎಂಕಲ್ ಇಲ್ಲ ಪನಪ್ಪ ಅನ್ಕುಲ ಈಗ ಪೋಡಿಗೆ ಹಾಕೊಂಡು ಈಗ ಪೋಡಿಗೆ ಹಾಕೊಂಡು ಇಶು ಪೋಡಿಗೆ ಹಾಕೊಂಡು ಕಪಿಲೆ ಪೋಡಿ ಪೂಜೆ ಅಲ್ಲತೆ ಲಿಶಾಗ ಮೊಟ್ಟಣಿಗೆ ಕಪಿಲೆ ಲಿಶಾಗ ಮೊಟ್ಟಿ ತಂದ್ರೆ ಬಾರಿ ಕೂಗ್ತಿದ್ದಾಳೆ ಲಿಶಾ ಇವಳ ಅದ್ರ ಕಾಲ ನೀಡಿಲಿಕ್ಕೆ ಹೋದ್ರೆ ಮತ್ತೆ ಬಿಡ್ತದ ಅಂದು ಚಪ್ಪಲ್ ಬೇಡ ಅಂತೆ ತೆಗ್ದ್ಲು ಅಣ್ಣನ ಕ್ಲಿಜ್ಜೇರು ಪೋಯರು ಪೊಯ್ ಹಾ ದಿಕ್ಕಿವಳು ಹೇಳುವುದಕ್ಕಿಂತ ಮೊದಲೇ ನನ್ನ ಕೆಲಸ ಮಾಡಿ ಇಡುದೀವಲ್ಲ ಎದ್ದ ಮೇಲೆ ಇಲ್ವಾ ಇದೇ ಒಂದು ಕೆಲಸ ಆಗ್ತದೆ ನನಗೆ. ಇಲ್ಲಿಗೆ ಬಂದ್ಲು ಮೇಡಮ್ ಹೆಲ್ಪಿಗೆ, ಅಯ್ಯಮ್ಮನಿಗೆ ಹೆಲ್ಪ್ ಮಾಡ್ತಾಳೆ ಲಿಶಾ. ಮತ್ತೆ ನಿಮಗೇನು ಎಲ್ಲ ಹೇಳಿ ಹೋಗ್ಬೇಕು ಮಗು. ನಾನು ಕಟ್ ಮಾಡೋದಲ್ಲ. ಎಷ್ಟು ಹೆಲ್ಪ್ ಮಾಡ್ತಾಳೆ ನೋಡಿ ಲಿಶಾ, ನಮ್ಮ ಲಿಶಾ ಮುಗ್ಗಿ ಬುಗ್ಗಿ ಬುಗ್ಗಿ ನೀರಿಗೆಲ್ಲ ಹಾಕಿ ತೊಳಿಬೇಕು. ದಾದ ಬಂಗಾರಿ ಅಂಚ ಮಲ್ಪುನಿ ದಾದ ಅಂಚ ಅನ್ಪುನಿ ಆಮನು ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಬೇಜಾರದಲ್ಲಿದ್ದಾರೆ ಮೇಡಮ್. ಆಯ್ತು. ಯಾವು ಇದು ಮಿಮ್ಮಿ ಅಂತೆ. ಒಂದು ಮಿಮ್ಮಿ, ಅಮ್ಮ ಮಿಮ್ಮಿ, ಆ ಮಿಮ್ಮಿ ಅಂದ ಫ್ರೈ ಮಲ್ಪುಗನ ಮಿಮ್ಮಿ ಫ್ರೈ ಮನ್ಪುಗ. ಇವಳೊಂದು ಎಂತೆಲ್ಲ ಕೆಲಸ ಮಾಡ್ತಾಳೆ ನೋಡಿ. ಇಲ್ಲಿ ಅಯ್ಯಮ್ಮ ಅನ್ನ ಮಾಡಿದ್ದನ್ನು ತೆಗೆದು ತಿಂತಿದ್ದಾಳೆ. ಆಂಬೋಡ ಹೊರಪೆ ಅಂಚೆ ಪೂರ ತಿಂದ್ರೆ ಉಂಟಲ್ಲಿ ಶೋ. ನಾದ್ರೂ ದೊಡ್ಡನ ಮನೆಯಿಂದ ತರದೆ ಸಮಾಧಾನ ಇಲ್ಲ ನೋಡಿ. ಅಂಗ ಕೊಂದಲ್ಪೇರು ಅಂಗ ಬೇಕಂತೆ. ಅಂಗ ಸ್ವಲ್ಪ ದಾಲ್ ಹಾಕಿದೆ ಸೈಡ್ಗೆ, ಊಟ ಮಾಡ್ತಿದ್ರೆ ಮಾಡಲಿ. ಶೇ 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 ಭಯಂಕರ ಬಿಸಿ. ಲಿಶು ಮಾಡುದು ನೋಡಿ, ನಾವು ಮಾಡಿದಾಗೇ ಮಾಡ್ತಾಳೆ ಆಯ್ತಾ. ಪುನಃ ಒಂದೇ ಆಮು ನೋಡಿ 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 ತಿನ್ಲಿಕ್ಕಿಲ್ಲ ಸುಮ್ಮನೆ. ನೋಡಿ ಈಗ ಸಂಜೆ ನಮ್ಮ ಪಯಣ ಇಲ್ಲಿ ಬಂದಿದ್ದೇವೆ ಈಚೆ. ಅಲ್ಲಿ ಎಂತ ಅಂದರೆ ಇವಳಪ್ಪ ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹುಲ್ಲು ತೆಗೆಯೋದು. ಇವಳಿಗೆ ಅದು ಸ್ಟಾರ್ಟ್ ಮಾಡುವಾಗ ಹೆದರಿಕೆ ಆಗೋದು. ಅದಕ್ಕೆ ನನ್ನ ಮೇಲೆ ಬಂದು ಕೂತಿದ್ದಾಳೆ. ತಾತಿ ಬೂ 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 ಆಯ್ತಾ ತಾತೆ ಬಂಗಾರಿ. ಡ್ಯಾಡಿ ಬೂ ಮಾಡ್ತಾರೆ. ಇವಳ ಡ್ಯಾಡಿ ಬೂ ಮಾಡ್ತಾ ಇದ್ದಾರೆ ಆಯ್ತಾ. ಅಲ್ಲಿ ಡ್ಯಾಡಿಯಾ ಫ್ರೆಂಡ್ಸ್ ಅದ ಬನ್ನಿ, ಡ್ಯಾಡಿ ಬನ್ನಿ ಫ್ರೆಂಡ್ಸ್ ಅದ. ಡ್ಯಾಡಿ ನೋಡಿ ಕೆಲಸ ಮಾಡೋದು. ಅಲ್ಲಿ ಗೌರಿ ಇದ್ದಾಳೆ, ಹಾಗಾಗಿ ಗೌರಿಯನ್ನು ತೋರಿಸ್ತಾ ಇದ್ದಾಳೆ ಲಿಶಾ. ಗೌರಿ ಅಲ್ಲ ಲಿಶು, ಗೌರಿ. ಗೌರಿ ಅಲ್ಲಿದ್ದಾಳೆ, ಲಿಶಾ ಇಲ್ಲಿದ್ದಾಳೆ, ಗೌರಿ ಅಲ್ಲಿದ್ದಾಳೆ. ಜೋಡಿ ಸ್ಟಾರ್ಟ್ ಮಾಡುವಾಗ ಅದು ಸ್ಟಾರ್ಟ್ ಆಗುವಾಗ ಇವಳಿಗೆ ಇಲ್ಲಿ ಹೆದರಿಕೆ ಆಗ್ತದೆ ಆಯ್ತಾ. ಗಾಡಿ ಅವ್ರು ಹೋದ್ರು. ಇಲ್ಲಿ ಈಗ ಮಿಷನ್ ಹಿಡಿ ಲಿಶಸ ನೋಡ್ತಾ ಇದ್ದಾಳೆ.
ಇನ್ನು ನನ್ನ ವೀಡಿಯೋ ಇನ್ನೂ ಸಹ ಉಂಟು, ಹಾಕಿದರೆ ತುಂಬ ಲೆಂತ್ ಆಗ್ತದೆ ಫ್ರೆಂಡ್ಸ್. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸ್ವಲ್ಪ ಶೇರ್ ಮಾಡ್ತೇನೆ ಇದರದ್ದೇ ವೀಡಿಯೋ.